ಕಳೆದ ಸಾರಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಾಗ ದಲಿತ ಸಿ ಎಮ್ದು ಸಿದ್ದರಾಮಯ್ಯನ ಮಧ್ಯೆ ಬರಬೇಕು ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪೂರ್ತಿ ಆಡಳಿತ ನಡೆಸಲಿ, ಅದಾದಮೇಲೆ ದಲಿತಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು, ಪ್ರಸ್ತಾಪ ಇತ್ತು ಕೂಡ. ಸಿದ್ದರಾಮಯ್ಯನ ಹೇಳೋದು ನಾನು 5 ವರ್ಷಗಳ ಕಾಲ ಮುಂದುವರಿತೀನಿ, ಆಮೇಲೆ ದಲಿತರ ಸಿ ಎಮ್ ಮಾಡೋಣ, ಆಮೇಲೆ ಬದಲಾಯಿಸ್ಬಿಟ್ರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇಡೀ ಮುಂದೆ ನೋಡ್ಬೇಕು. ರಾಜಕೀಯದಲ್ಲಿ ಇರ್ತಕ್ಕಂಥದ್ದು 3 ಪ್ರಮುಖ ಪಕ್ಷಗಳಿದೆ, ನೀವು ಬೇರೆ ಪಕ್ಷಗಳಿದ್ದಾಗಕ್ಕೆ ಸಾಧ್ಯ ಇಲ್ಲ. ಒಂದು ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ. ಆ ಪಕ್ಷಗಳಲ್ಲಿ ಆ ರೀತಿ ಬೆಳವಣಿಗೆಯಾಗಿ ದಲಿತರಿಗೆ ಅನಿವಾರ್ಯತೆ ಕೊಡಬೇಕು ಅಂತಕ್ಕಂಥದ್ದು ಬಂದ ಸಂದರ್ಭದಲ್ಲಿ ಅದಾಗತ್ತೆ ಅಂತಿರ್ತಕ್ಕಂಥ. ಕಳೆದ ಸಾರಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಾಗ ದಲಿತ ಸಿ ಎಮ್ದು ಸಿದ್ದರಾಮಯ್ಯನ ಮಧ್ಯೆ ಬರಬೇಕು ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪೂರ್ತಿ ಆಡಳಿತ ನಡೆಸಲಿ, ಅದಾದಮೇಲೆ ದಲಿತಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು, ಪ್ರಸ್ತಾಪ ಇತ್ತು ಕೂಡ. ಸಿದ್ದರಾಮಯ್ಯನ ಹೇಳೋದು ನಾನು 5 ವರ್ಷಗಳ ಕಾಲ ಮುಂದುವರಿತೀನಿ, ಆಮೇಲೆ ದಲಿತರ ಸಿ ಎಮ್ ಮಾಡೋಣ, ಆಮೇಲೆ ಬದಲಾಯಿಸ್ಬಿಟ್ರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇಡೀ ಖರ್ಗೆಯವ್ರಿಗೆ ಆಗಬೇಕಾಯ್ತು, ನಿರಾಶೆ ಆಯಿತು. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬರಲಿಲ್ಲ ಅಧಿಕಾರಕ್ಕೆ. ಕೊಟ್ಟಿದ್ರು AICCಯಿಂದ, ಅವರೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು. 2009 ವಿಧಾನಸಭೆಯಲ್ಲಿ ಅವರೇ ವಿರೋಧ ಪಕ್ಷದ ನಾಯಕರು. ಬಹುಮತ ಬರಲಿಲ್ಲ, BJP ಬಂತು. ತಕ್ಷಣ ಅವರು ಕೇಂದ್ರಕ್ಕೆ ಲೋಕಸಭೆಯಿಂದ ಸ್ಪರ್ಧೆ ಮಾಡಿ ಗುಲ್ಬರ್ಗದಿಂದ ಹೊರಟೋದ್ರು. ಅವಕಾಶಗಳು ಬಂದಿತ್ತು, ಕೈ ತಪ್ಪೋಗಿದೆ, ಚೆಲ್ಲೋಗಿದೆ. ಮುಂದೆ ನೋಡೋಣ, ಅವಕಾಶಗಳು ಬಂದರೆ ಬೇರೆ ಪಕ್ಷಗಳಿದ್ದಾಗಕ್ಕೆ ಸಾಧ್ಯನಾ ಯೋಚನೆ ಮಾಡಿ. ಈಗಿರ್ತಕ್ಕಂಥ ಪಕ್ಷಗಳಲ್ಲಿ ಆ ರೀತಿಯಾದಂಥ ಬೆಳವಣಿಗೆಯಾಗಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದಿದೆ ಆಗಲಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.